ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ ಈ ತಿಂಗಳು ಅಂದ್ರೆ ಏಪ್ರಿಲ್ ಅಂತ್ಯ ಮತ್ತು ಮೇ ಆರಂಭದ ತಿಂಗಳು ಮಕ್ಕಳನ್ನ ಹೆತ್ತವರು ಯಾರಿದ್ದಾರೆ ಬಹಳಷ್ಟು ಗಡಿಬಿಡಿಯಲ್ಲಿ ಇರುವಂತ ತಿಂಗಳು ಇದು. ನನ್ನ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಅನ್ನುವಂಥದ್ದು, ಅಥವಾ ಈಗ ಕಲಿತಾ ಇರುವಂತ ಶಾಲೆಯಿಂದ ಮತ್ತೊಂದು ಶಾಲೆಗೆ ಸೇರಿಸಬೇಕು, TC ಇನ್ನೊಂದು ಅಡ್ಮಿಷನ್ ಮತ್ತೊಂದು ಅಂತ ಬ್ಯುಸಿ ಇರುವಂತ ಹೊತ್ತು. ಈ ಹೊತ್ತಲ್ಲಿ ಎಲ್ಲ ಶಾಲೆಗಳಲ್ಲಿ ಅಡ್ಮಿಷನ್ ಆಗ್ತಾ ಇರತ್ತೆ. ಒಂದಂತೂ ಸ್ಪಷ್ಟ ಸತ್ಯ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನ ಎಜುಕೇಷನ್ನ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥವರು ಮತ್ತು ನನ್ನ ಮಕ್ಕಳು ಒಳ್ಳೆಯ ಶಾಲೆಯಲ್ಲಿ ಓದಿ ಒಂದು ಉತ್ತಮ ಉದ್ಯೋಗಕ್ಕೆ ಸೇರಬೇಕು ಅಂತ ಬಯಸ್ತಾ ಇರ್ತಾರೆ. ಸೊ ಒಳ್ಳೆಯ ಶಾಲೆಯಲ್ಲಿ ಮಕ್ಕಳನ್ನ ಅಡ್ಮಿಷನ್ ಪಡ್ಕೊಳ್ಬೇಕು ಅನ್ನುವಂಥದ್ದು ಹೆತ್ತವರ ಕನಸಾಗಿರುತ್ತೆ. ಸೊ ಈ ಹೊತ್ತಲ್ಲಿ ಅವರು ಪಡ್ತಾ ಇರುವಂಥ ಕಷ್ಟವನ್ನು ಕೂಡ ನಾವು ಇಲ್ಲಿ ರೀಕಾಲ್ ಮಾಡಬೇಕಾಗತ್ತಾ ಏನೋ. ಯಾಕಂತ ಹೇಳಿದ್ರೆ ಬಹಳಷ್ಟು ಶಾಲೆಯಲ್ಲಿ ಫೀಸ್ ಜಾಸ್ತಿ ತೆಗೆದುಕೊಳ್ತಾ ಇದ್ದಾರೆ, ಡೊನೇಷನ್ ಜಾಸ್ತಿ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಅಂದ್ರೆ ಮಕ್ಕಳನ್ನ ಹೆತ್ತವರು ಬಂಗಾರ ಅಡವಿಟ್ಟು ಮಕ್ಕಳನ್ನ ಓದಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ನಿನ್ನೆ ಈ ಬಗ್ಗೆ ಕೂಡ ಸಭೆ ಕೂಡ ನಡೆದಿದೆ. ಆ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗಿದೆ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ. ಸೊ ಈ ಹೊತ್ತಲ್ಲಿ ನಾವು ಮಾತಾಡಬೇಕಾದದ್ದು ಕೂಡ ಅದೇ. ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲ ಶಾಲೆಗಳಿಗೆ ಒಂದು ಸುತ್ತೋಲೆಯನ್ನ ಕಳಿಸಿತ್ತು, BO ಮುಖಾಂತರ ಸುತ್ತೋಲೆಯನ್ನ ಕಳಿಸಿತ್ತು. ಮಾಹಿತಿ ಫಲಕವನ್ನ ಆಯಾಯ ಶಾಲೆಯಲ್ಲಿ ಹಾಕಬೇಕು, ಅಂದ್ರೆ ಅದರಲ್ಲಿ ದರಪಟ್ಟಿ, ಶಾಲೆಯ ನೋಂದಣಿ ಸಂಖ್ಯೆ, ಈ ರೀತಿ ಹಲವು ವಿಚಾರಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆ ಮಾಹಿತಿ ಫಲಕವನ್ನ ಹಾಕಬೇಕು ಅನ್ನುವಂಥದ್ದು. ಸೊ ಬಹಳಷ್ಟು ಕಡೆ ಆರೋಪ ಇರುವಂಥದ್ದು ಶಾಲೆಗಳು ಆ ಮಾಹಿತಿ ಫಲಕವನ್ನ ಹಾಕ್ತಾ ಇಲ್ಲ, ಅಥವಾ ಲೆಕ್ಕಕ್ಕಿಂತ ಹೆಚ್ಚು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಡೊನೇಷನ್ನ ಕಾರಣವನ್ನ ಹೇಳಿಕೊಂಡು ಅನ್ನುವಂಥದ್ದು. ಸೊ ಈ ಹೊತ್ತಲ್ಲಿ ನಾವು ಈ ಬಗ್ಗೆ ಮಾತನಾಡಬೇಕು. ಅದಕ್ಕಿಂತ ಮೊದಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಟ್ಟಿರುವಂಥ ಸುತ್ತೋಲೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಸುತ್ತೋಲೆಯಲ್ಲಿ ಏನಿದೆ ಅನ್ನುವಂಥದ್ದು ನಿಮ್ಮ TV ಸ್ಕ್ರೀನ್ನ ಮುಂದೆ ಬರ್ತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಫೆಬ್ರವರಿ 28, 2015 ಒಂದು ಸುತ್ತೋಲೆಯನ್ನ ಪ್ರಕಟಿಸಿದ್ದಾರೆ. ಅಂದ್ರೆ 13 ಅಂಶಗಳ ಮಾಹಿತಿ ಫಲಕವನ್ನ ಪ್ರತಿಯೊಂದು ಶಾಲೆಯಲ್ಲಿ ಅಳವಡಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇಡೀ ಕರ್ನಾಟಕಕ್ಕೆ ಇದು ಅನ್ವಯ ಆಗತ್ತೆ. 6x10 ಅಳತೆಯ ಬೋರ್ಡಿನಲ್ಲಿ ಈ ಮಾಹಿತಿ ಫಲಕವನ್ನ ಪ್ರತಿ ಶಾಲೆಯಲ್ಲಿ ಹಾಕಬೇಕು ಅನ್ನುವಂಥದ್ದು ಆ ಒಂದು ಸುತ್ತೋಲೆಯಲ್ಲಿ ಇರುವಂತ ವಿಚಾರ. ಅಂದ್ರೆ ಸುತ್ತೋಲೆಯಲ್ಲಿ ಏನಿದೆ ಅನ್ನುವಂಥದ್ದು, ಏನನ್ನ ಹಾಕಬೇಕು ಮಾಹಿತಿ ಫಲಕದಲ್ಲಿ, ಶಾಲೆಯ ಆಡಳಿತ ಮಂಡಳಿಯ ಹೆಸರು ಮತ್ತು ನೋಂದಣಿ ಸಂಖ್ಯೆ, ಅಂದ್ರೆ ನೋಂದಣಿ ಆಗಿರುತ್ತೆ ಒಂದು ಶಾಲೆ, ಅದರ ನೋಂದಣಿ ಸಂಖ್ಯೆಯನ್ನು ಹಾಕಬೇಕು. ಶಾಲೆಯ ಹೆಸರು ಮತ್ತು ಪೂರ್ಣ ವಿಳಾಸವನ್ನ ಹಾಕಬೇಕು. ಅಡ್ರೆಸ್ ಮತ್ತು ಶಾಲೆಯ ಹೆಸರನ್ನ ಹಾಕಬೇಕು. ಮತ್ತು ಅನುಮತಿ ಪಡೆದ ಮಾಧ್ಯಮ ಹಾಗೂ ತರಗತಿ, ಅಂದ್ರೆ ಮಾಧ್ಯಮ ಅಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಆದ್ರೆ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಆದ್ರೆ ಕನ್ನಡ ಮೀಡಿಯಂ, ಮತ್ತು ಉಳಿದ ಭಾಷೆಗಳಾದ್ರೆ ಉಳಿದ ಭಾಷೆಗಳು, ಮತ್ತು ಎಲ್ಲಿಂದ ಎಲ್ಲಿವರೆಗೆ ಅವರಿಗೆ ಪರ್ಮಿಷನ್ 1 ರಿಂದ 7, 7 ರಿಂದ 10 ಇದನ್ನ ಹಾಕಬೇಕು. ಇನ್ನು ಶಾಲೆಯ ನೋಂದಣಿ ಸಂಖ್ಯೆ ಮತ್ತು ದಿನಾಂಕ, ನೋಂದಣಿ ಯಾವತ್ತಾಗಿದೆ ಅದರ ಡೇಟ್ ಅನ್ನು ಕೂಡ ಆ ಮಾಹಿತಿ ಫಲಕದಲ್ಲಿ ಹಾಕಬೇಕು. ಇನ್ನು ಶಾಲಾ ಮಾನ್ಯತೆಯ ನವೀಕರಣದ ವಿವರ, ಅಂದ್ರೆ ಮತ್ತೆ ಅದನ್ನು ನವೀಕರಿಸಿದ್ರೆ ಆ ಪರ್ಮಿಷನ್ ಅನ್ನ, ಅದರ ವಿವರವನ್ನು ಕೂಡ ಮಾಹಿತಿ ಫಲಕದಲ್ಲಿ ಹಾಕಬೇಕು. ಇನ್ನು ಶಿಕ್ಷಕರ ನೇಮಕದ ಬಗ್ಗೆ ಸಂಪೂರ್ಣ ವಿವರ, ಯಾರ್ಯಾರನ್ನ ನೇಮಕ ಮಾಡಿಕೊಂಡಿದ್ದಾರೆ, ಯಾರ್ಯಾರ ಶಿಕ್ಷಕರು ಆ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಶಿಕ್ಷಣ ಕಾಯ್ದೆ ಅನ್ವಯ ನಿಗದಿಯಾದ ಶುಲ್ಕದ ವಿವರ, ಅಂದ್ರೆ ಒಂದೊಂದು ತರಗತಿಗೆ ಎಷ್ಟೆಷ್ಟು ಫೀಸನ್ನು ತೆಗೆದುಕೊಳ್ಳಬೇಕು ಒಂದು ಶಾಲೆ ಅನ್ನುವಂಥ ಮಾಹಿತಿಯನ್ನ ಕೊಡಬೇಕು ಅನ್ನುವಂಥದ್ದು. ಇನ್ನು ವಿಶೇಷ ಅಭಿವೃದ್ಧಿ ಶುಲ್ಕದ ವಿವರವನ್ನು ಕೂಡ ಆ ಮಾಹಿತಿ ಫಲಕದಲ್ಲಿ ಹಾಕಬೇಕು. ಅಂದ್ರೆ ಶಾಲಾ ಅಭಿವೃದ್ಧಿ ಶುಲ್ಕ ಅಂತ ಕಾಣುತ್ತೆ, ಅದು ವಿಶೇಷ ಅಭಿವೃದ್ಧಿ ಶುಲ್ಕ ಅಂತ ಹೇಳಿದ್ರೆ. ಮತ್ತು ತರಗತಿಗಳು ನಡೆಯುವ ವೇಳಾಪಟ್ಟಿ, ಎಲ್ಲಿಂದ ಎಲ್ಲಿ ತನಕ ಕ್ಲಾಸ್ ಆಗತ್ತೆ, 1 ರಿಂದ 4, ಬೆಳಗ್ಗೆ 9 ರಿಂದ 4 ನಡೆಯುತ್ತೋ ಅಥವಾ ಅದರ ಮಾಹಿತಿಯನ್ನು ಕೊಡಬೇಕು. ಮತ್ತು ಪೋಷಕರ ಸಭೆ ನಡೆಯುವ ದಿನಾಂಕವನ್ನು ಅಲ್ಲಿ ಹಾಕಬೇಕು. ಇಂತಿಂಥ ದಿನ ಪೋಷಕರ ಸಭೆಯನ್ನು ನಾವು ನಡೆಸ್ತೀವಿ ಅನ್ನುವಂಥದ್ದು. ಮತ್ತೊಂದು ಕೊನೆಯದಾಗಿ, ವಿದ್ಯಾರ್ಥಿಗಳಿಗೆ ತೊಂದರೆಯಾದರೆ, ಶಾಲೆಯಲ್ಲಿ ತೊಂದರೆಯಾದರೆ ಸಂಪರ್ಕಿಸಬೇಕಾದಂಥ ಅಧಿಕಾರಿಯ ಮಾಹಿತಿ, ಅಂದ್ರೆ ಫೋನ್ ನಂಬರ್ ಅನ್ನು ಅಲ್ಲಿ ಹಾಕಬೇಕು ಅಂತ ಸುತ್ತೋಲೆ ಹೇಳುತ್ತೆ. ಮತ್ತು ಪರೀಕ್ಷೆಗಳ ವೇಳಾಪಟ್ಟಿಯ ಮಾಹಿತಿಯನ್ನು ಕೂಡ ಹಾಕಬೇಕು. ಅಂದ್ರೆ ಅಡ್ಮಿಷನ್ ಆದ ಕೂಡಲೇ ವೇಳಾಪಟ್ಟಿ ಹಾಕೋದಕ್ಕೆ ಬರೋದಿಲ್ಲ, ಅಂದ್ರೆ ಶಾಲೆ ಸ್ಟಾರ್ಟ್ ಆದ್ಮೇಲೆ ಅದನ್ನ ಮಾಹಿತಿ ಫಲಕದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥದ್ದು ಆ ಸುತ್ತೋಲೆಯಲ್ಲಿ ಇರುವಂತ ವಿಚಾರ.
ಎಸ್, ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಕಳಿಸಿರುವಂಥ ಸುತ್ತೋಲೆ. ಇದು BEO ಮುಖಾಂತರ ಪ್ರತಿ ಶಾಲೆಗೆ ಬಂದಿದೆ. ಆದರೆ ಶಾಲೆಯಲ್ಲಿ ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತುಕೊಂಡು ಇವತ್ತು ಕೆಲ ಸಾಮಾಜಿಕ ಕಾರ್ಯಕರ್ತರು ಪ್ರತಿ ಶಾಲೆಗೆ ಭೇಟಿಯನ್ನು ನೀಡಿದ್ದಾರೆ. ಆದರೆ ಮಂಗಳೂರಿನ ಬಹಳಷ್ಟು ಶಾಲೆಗಳಲ್ಲಿ ಈ ಮಾಹಿತಿ ಫಲಕ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಶಾಲೆಯವರಲ್ಲಿ ಕೇಳಿದರೆ ನಮಗೆ BEO ಅವರು ಸುತ್ತೋಲೆ ಕಳಿಸಲಿಲ್ಲ ಅಂತ ಶಾಲೆಯವರು ಹೇಳ್ತಾ ಇದ್ದಾರೆ. BEO ಅವರು ನಿನ್ನೆ ಕೇಳಿದರೆ ಅವರು ಹೇಳ್ತಾ ಇದ್ದಾರೆ ನಾವು ಕಳಿಸಿದ್ದೇವೆ, ಆದರೆ ಶಾಲೆಯವರು ಹಾಕದಿದ್ರೆ ಅದನ್ನು ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅನ್ನುವಂಥದ್ದು BEO ಅವರು ಕೊಡ್ತಾ ಇರುವಂಥ ಸ್ಪಷ್ಟೀಕರಣ. ಸೊ ಈ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಯಾಕೆ ಹಾಕ್ತಾ ಇಲ್ಲ ಶಾಲೆಗಳು, ಮತ್ತು BEO ಅವರ ಸುತ್ತೋಲೆ ಬರಲಿಲ್ವೋ, ಮತ್ತು ಡೊನೇಷನ್ ಹೆಚ್ಚು ತೆಗೆದುಕೊಳ್ತಾ ಇದ್ದಾರಾ, ಈ ಎಲ್ಲ ವಿಚಾರಗಳ ಚರ್ಚೆ ಆಗಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಒಬ್ಬರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು ಮೊಹಮ್ಮದ್ ಬ್ಯಾರಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಡೊನೇಷನ್ ಮಾಫಿಯಾ ಅಥವಾ ಡೊನೇಷನ್ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಾ ಬಂದಂಥವರು ವಕೀಲರು ದಿನೇಶ್ ಹೆಗಡೆ ಉಳಿಪಾಡಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹೆಗಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಿಮ್ಮಲ್ಲಿಗೆ ಬರ್ತೀನಿ ಸರ್. ಬಹುಶಃ ನಿನ್ನೆ ನೀವು ಮೀಟಿಂಗಲ್ಲಿ ಮಾತಾಡಿದ್ರಿ, ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಮಾತನಾಡಿದ್ರಿ. ಮಾಹಿತಿ ಫಲಕ ಹಾಕದ ಮತ್ತು ಅದಕ್ಕಿಂತ ಹೆಚ್ಚಿನ ಫೀಸನ್ನು ತೆಗೆದುಕೊಳ್ಳುವಂಥ ಶಾಲೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು, ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಳಿ. ಸೊ ಇವತ್ತು ಮಂಗಳೂರಿನಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಮಾಹಿತಿ ಫಲಕ ಕಾಣಿಸ್ತಾ ಇಲ್ಲ. ಒಂದು ಅಧ್ಯಕ್ಷರಾಗಿ ಏನು ಹೇಳ್ತೀರಿ? ಈಗ ಮಾಹಿತಿ ಫಲಕ ನಮ್ಮ ಕಮಿಷನರ್ ಆಯುಕ್ತರು ಕಳಿಸಿದ್ದಾರೆ. ಅದೇ ರೀತಿ BEO ಅವರು ಎಲ್ಲ ಶಾಲೆಗಳಿಗೂ ಸುತ್ತೋಲೆಯನ್ನು ಕಳಿಸಿಲ್ಲ ಅನ್ನುವಂಥದ್ದು ಸರಿಯಲ್ಲ. ಆದರೆ ಟೈಮಿಂಗ್ ಅಂತ ಒಂದು ಇದೆ. ಈ ಫೆಬ್ರವರಿ ತಿಂಗಳ 28ನೇ ತಾರೀಕಿಗೆ ಮಾಹಿತಿ ಬಂದಿರೋದು. ಎಲ್ಲರಿಗೂ ಗೊತ್ತಿದೆ, ಮಾರ್ಚ್ ತಿಂಗಳಲ್ಲಿ SSLC ಪರೀಕ್ಷೆ. ಈ SSLC ಪರೀಕ್ಷೆ ಇದರಲ್ಲಿ ಸಾಧಾರಣವಾಗಿ ಎಲ್ಲ ಶಿಕ್ಷಕಿಯರು ಮಾತ್ರವಲ್ಲ, LKG ಹಿಡಿದು 10ನೇ ತರಗತಿ ತನಕ ಪರೀಕ್ಷೆ ಸಮಯ ಎಲ್ಲ ಶಿಕ್ಷಕಿಯರು ಅದರಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿರ್ತಾರೆ. ಮಾತ್ರವಲ್ಲ, ಅಲ್ಲಿ ಶಾಲೆಯ ಇತರ ಶಿಕ್ಷಕೇತರ ಸಿಬ್ಬಂದಿಗಳು ಸಹ ಒಂದು ನಿಮಿಷ ಶಿಕ್ಷಕರ ಸಿಬ್ಬಂದಿಗಳಿಗೂ ಸಹ ಕೂಡ ಆ ಸಮಯದಲ್ಲಿ ಬಹಳಷ್ಟು ಬ್ಯುಸಿಯಾಗಿರುವಂಥದ್ದು. ಆ ಟೈಮಲ್ಲಿ ಅಡ್ಮಿಷನ್ ನಾವು ಮಾಡ್ತಾ ಇಲ್ಲ. ಪ್ರಾಸ್ಪೆಕ್ಟಸ್ ಕೊಡ್ತೀರಿ? ಇಲ್ಲ. ಆ ಟೈಮಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಆರಂಭ ಆಗಿದೆ. ಇಲ್ಲಿ ನಗರ ಪ್ರದೇಶಗಳಲ್ಲಿ ಮಾತ್ರ ಅಡ್ಮಿಷನ್ ಆಗ್ತಾ ಇದೆ ಹೊರತು ಬೇರೆ ಕೆಲವೇ ಶಾಲೆಗಳಲ್ಲಿ ಅಡ್ಮಿಷನ್ ಆಗ್ತಾ ಇದೆ ಹೊರತು ನಮ್ಮಂತ ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಜೂನ್ನಲ್ಲಿ ಅಡ್ಮಿಷನ್ ಆಗ್ತದೆ. ಸೊ ನಗರ ಪ್ರದೇಶದಲ್ಲಿ ಅಡ್ಮಿಷನ್ಗಳು ಆಗ್ತಾ ಇದೆ. ಸೊ ಹಾಕೋದಕ್ಕೆ ಏನು ಸಮಸ್ಯೆ? ಮಾಹಿತಿ ಫಲಕ ಈ ಮಾಹಿತಿ ಫಲಕ ಹಾಕೋದಕ್ಕೆ ಹೆಚ್ಚು ಸಮಯ ಬೇಡ, ಹೆಚ್ಚು ವೆಚ್ಚವೂ ಇಲ್ಲ. ಅದರಲ್ಲಿ ದೊಡ್ಡ ವಿಚಾರ ಹಾಕುವುದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಹಾಕಲೇಬೇಕು. ಸೊ ಹಾಕದ ಶಾಲೆಗಳಿಗೆ ಏನು ಹೇಳ್ತೀರಿ? ಹಾಕದ ಶಾಲೆಗಳು ಇದಾಗಲೇ ನಿನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಯಾಗಿದೆ. ಆ ಸಭೆಯಲ್ಲಿ ನಿರ್ಧಾರವಾಗಿದೆ, BEOನವರು ಅವರ ಸಿಬ್ಬಂದಿಗಳನ್ನು ಕಳಿಸಿ ಆದರೂ ಅದರ ವೆರಿಫೈ ಮಾಡಬೇಕು, ಹಾಕಿದ್ದಾರೋ ಇಲ್ವೋ ಅನ್ನೋ ಬಗ್ಗೆ ಅದರ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕು. ಈ ಮಾಹಿತಿ ಫಲಕ ಅಳವಡಿಸಿದ್ದಾಗಿರಬಹುದು, ಡೊನೇಷನ್ ಹೆಚ್ಚಿಗೆ ತೆಗೆದುಕೊಳ್ತಾ ಇದ್ದಾರೆ, ಶಾಲಾ ಶುಲ್ಕದಲ್ಲಿ ಹೆಚ್ಚಿನ ವಸೂಲಿ ಆಗ್ತಾ ಇದೆ ಅನ್ನುವಂಥದ್ದು. ಒಂದು ನಿಮಿಷ, ನಾನು ನಿಮ್ಮಲ್ಲಿಗೆ ಬರ್ತೇನೆ. ಈಗ ಅಧ್ಯಕ್ಷರು ಇದ್ದಾರೆ ಇಲ್ಲಿ, ನಾನು ಇಲ್ಲೇ ಮುಖ್ಯವಾಗಿ ತಾವೀಗ ಇಲ್ಲಿ ಕರೆದಿದ್ದೀರಿ ನಿನ್ನೆಯ ಮೀಟಿಂಗ್ನ ಹಿನ್ನೆಲೆ. ಎಸ್, ನಾನು ಇಲ್ಲಿ ಮಾತನಾಡುವಂಥ ವಿಚಾರ ಏನಂದರೆ, ಒಬ್ಬ ಮಗುವಾಗಿ, ಭಾರತ ದೇಶದ ಒಬ್ಬ ಮಗುವಾಗಿ ಕಾನ್ಸ್ಟಿಟ್ಯೂಷನ್ ನನಗೆ ಏನು ಹಕ್ಕು ಕೊಟ್ಟಿದೆ ಆ ಮಗುವಾಗಿ ನಾನು ಮಾತನಾಡ್ತಿದ್ದೇನೆ. ಇಲ್ಲಿ ಡೊನೇಷನ್ಗಿಂತ ಮುಖ್ಯವಾಗಿ ಡೊನೇಷನ್ನ ಹಾವಳಿ ಮತ್ತೆ ಬರುವ, ಪ್ರಕಟವಾಗುವಂಥ ವಿಚಾರ ಮತ್ತೆ ಬರುವ. ಸಾಮಾನ್ಯ ನಾಗರಿಕೆ ನಮಗೆ ಗೊತ್ತಿರಬೇಕಾದ ವಿಚಾರ ಏನಂದರೆ, 2010 ತಾವು ಈಗ ಪ್ರಶ್ನೆ ಕೇಳುವಂಥ ವಿಚಾರ ಏನಂದರೆ, ಫೆಬ್ರವರಿಯಿಂದ ಅಧ್ಯಕ್ಷರು ಎಕ್ಸೆಪ್ಷನ್ ತಗೊಳ್ಳೋದು ಯಾಕಂದರೆ ಫೆಬ್ರವರಿಯಿಂದ, ಇದು ಫೆಬ್ರವರಿ ಅಲ್ಲ, 2010ರಲ್ಲಿ ಯಾವತ್ತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯಿತು, ಆರ್ಟಿಕಲ್ 21, ಆರ್ಟಿಕಲ್ 21A ಏನು ಅಮೆಂಡ್ಮೆಂಟ್ ಆಯಿತು ಅಂದರೆ, ಪ್ರತಿಯೊಬ್ಬ ಮಗುವಿಗೆ ಎಜುಕೇಷನ್ ಕೊಡುವುದು ಅವನ ಮೂಲಭೂತ ಹಕ್ಕು. ಯಾವ ರೀತಿ ನಾನು ಇಲ್ಲಿ ಮಾತನಾಡ್ತೇನೋ ಅದೇ ರೀತಿ ರೈಟ್ ಕಾನ್ಫರ್ಡ್, ಯಾವ ಹಕ್ಕನ್ನು ಮಗುವಿಗೆ ನೀಡದೆ ಅಂದರೆ ಎಜುಕೇಷನ್, ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಕೊಡುವಂಥದ್ದು. ಹಾಗಾಗಿ ಹಕ್ಕನ್ನು ಮಗುವಿಗೆ ಕೊಟ್ಟಿದ್ದಾರೆ. ಆ ಹಕ್ಕನ್ನು ಮಗುವಿಗೆ ಕೊಟ್ಟಾಗ ಇನ್ಸ್ಟಿಟ್ಯೂಷನ್ ಏನಿದೆ ಅಲ್ಲಿ ತಿರಸ್ಕರಿಸುವ ಹಾಗಿಲ್ಲ. ಹಾಗಿದ್ದಾಗ ಡೊನೇಷನ್ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಒಂದು. ಎರಡನೇದಾಗಿ ಏಪ್ರಿಲ್ನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ವಿಚಾರವನ್ನು ಇಲ್ಲಿ 2010ರಲ್ಲಿ ಅಮೆಂಡ್ಮೆಂಟ್ ಆದಂಥ ದಿವಸದಿಂದ ಅಲ್ಲಿ ನಮಗೆ
ಎಲ್ಲ ವಿಚಾರಗಳನ್ನು ತಿಳಿಸಬೇಕು ಅನ್ನೋ ವಿಚಾರ 2012ರಲ್ಲಿ ಕರ್ನಾಟಕದಲ್ಲಿ ಮಕ್ಕಳ ಹಕ್ಕು ಕಾಯ್ದೆಯಡಿ ನಿಯಮಾವಳಿಗಳು ಬಂದು ಈ ದಿವಸದಿಂದ ಎಲ್ಲ ಶಾಲೆಗಳು ಈ ನಿಯಮಾವಳಿ ಪ್ರಕಾರ ನಡೆಯಬೇಕಾದ್ರು. ಈ ನಿಯಮಾವಳಿಯಲ್ಲಿ ಏನೇ ಹೇಳತ್ತಂದ್ರೆ ಈ ಸುತ್ತೋಲೆ ಅನ್ನೋದು ಏನಿದೆ ಒಂದು ಇನ್ಸ್ಟಿಟ್ಯೂಷನ್ನು ಹೇಗೆ ನಡೆಯಬೇಕು ಅನ್ನೋ ವಿಚಾರದಲ್ಲಿ ಸುತ್ತೋಲೆ ಇರೋದು. ಸರ್ಕಾರ ಇನ್ಸ್ಟಿಟ್ಯೂಷನ್ ಹೇಗೆ ನಡೆಸಬೇಕನ್ನೋದು ರೂಲ್ಸ್ ಇರೋದು. ಅದನ್ನು ನಡೆಸಬೇಕಾದವರು BAOಗಳು. ಸರ್ಕಾರ ತಂದ ಕಾನೂನನ್ನು ಸುಸೂತ್ರವಾಗಿ ಸರಿಯಾದ ಮಟ್ಟಿನಲ್ಲಿ ನಡೆಸಬೇಕಾದವರು ಅಧಿಕಾರಿಗಳು. ಆ ಅಧಿಕಾರಿಗಳು ಇವರಿಗೆ ತಿಳಿಸುವಲ್ಲಿ ಲೇಟ್ ಆದರೆ ಅದು ಅಧಿಕಾರಿಗಳ ಮತ್ತು ಇನ್ಸ್ಟಿಟ್ಯೂಷನ್ನ ಜವಾಬ್ದಾರಿ ಅಂತ ಹೇಳ್ತೇನೆ. ಆದರೆ ನನಗೆ ಸಂಬಂಧಪಟ್ಟಂತೆ ನಾನು ಡೊನೇಷನ್ ಕೊಟ್ಟಿದ್ರೆ 2012ರಿಂದ ನನ್ನಿಂದ ಡೊನೇಷನ್ ಕಲೆಕ್ಟ್ ಮಾಡಿದರೆ ಅದು ಅಲ್ಲಿಂದ ಅಪರಾಧ ಆಗತ್ತೆ. ಎರಡನೇದಾಗಿ ಫೆಬ್ರವರಿಯಿಂದ ಅಂತ ಹೇಳುವಂಥದ್ದು ಏನಿದೆ ಅದರ ಪೂರ್ವದಲ್ಲಿಯೇ ಹಲವು ಸುತ್ತೋಲೆಗಳು ಬಂದಿದ್ದು. ಆ ಸುತ್ತೋಲೆಗಳನ್ನು ಈ ಇನ್ಸ್ಟಿಟ್ಯೂಷನ್ ಶಾಲೆಗಳು ಏನು ಮಾಡಿದವು, ಆ ಸುತ್ತೋಲೆಗಳನ್ನು ಈ BEOಗಳು ಏನು ಮಾಡಿದರು ಅನ್ನೋ ನನಗೆ ಪ್ರಶ್ನೆ ಆಗತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಡಿದರೆ ಅಧ್ಯಕ್ಷರು ಹೇಳುವಂಥದ್ದು ಏನಿದೆ ಎಕ್ಸೆಪ್ಷನ್ ತಗೊಳ್ಳುವ ಹಾಗಿಲ್ಲ. ಎರಡನೇದಾಗಿ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಏನು ತಾವು ಈಗ ಇದರಲ್ಲಿ ಓದಿ ಹೇಳಿದ್ರಿ, ನಿನ್ನೆ ಜಿಲ್ಲಾಧಿಕಾರಿ ಅವರ ಮುಂದೆ ಅಲ್ಲಿ ಸಭೆಯಲ್ಲಿ ಏನು ಹೇಳಿದ್ರು ಅಂದರೆ ಎಲ್ಲ BEOಗಳು ಸಾಮಾನ್ಯವಾಗಿ ನಾನು ಏನು ನಿರೀಕ್ಷೆ ಮಾಡಿದ್ದೆ ಅಂದರೆ ಅಲ್ಲಿ ಹೋಗುವಾಗ ಎಲ್ಲ BEOಗಳು ಒಂದು ಜಿಲ್ಲಾಧಿಕಾರಿಯ ಜವಾಬ್ದಾರಿಯುತ ವ್ಯಕ್ತಿ, ಯಾವ ವ್ಯಕ್ತಿ ತಮ್ಮ ವಿರುದ್ಧ ಆ್ಯಕ್ಷನ್ ತಗೊಳ್ಬೋದು, ಶಿಸ್ತು ಕ್ರಮ ತೆಗೊಳ್ಳುವ ಅವರ ಮುಂದೆ ಬಂದು ಹೇಳಿದ್ದೇನೆಂದರೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳು ಎಲ್ಲ ರೀತಿಯ ಕಂಪ್ಲೈನ್ಸ್ ನಡೆದುಕೊಂಡಿವೆ, ಸರ್ಕಾರದ ಸುತ್ತೋಲೆಯಂತೆ ನಡೆದುಕೊಂಡಿವೆ, ಎಲ್ಲರೂ ಕೂಡ ಬೋರ್ಡ್ ಹಾಕಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದರು. ಆದರೆ ಈ BEOಗಳು ಜಿಲ್ಲಾಧಿಕಾರಿಯರ ಮುಂದೆ ಸುಳ್ಳನ್ನು ಹೇಳುವಂತ ಧೈರ್ಯ ಮಾಡಿದ್ದಾರೆ ಅಂತ. ಅಲ್ಲಿ ವಿಜುವಲ್ ಅಲ್ಲಿ ನೀವು ಗಮನಿಸ್ತಾ ಇರಬಹುದು. ಹೆಚ್ಚಿನ ಶಾಲೆಗಳಲ್ಲಿ ನೀವು ಭೇಟಿ ಕೊಟ್ಟ ಸಂದರ್ಭದಲ್ಲಿ ತೆಗೆದಂತ ವಿಜುವಲ್ಸ್ ಏನಿದೆ ಅದರಲ್ಲೂ ಕೂಡ ಇರುವಂತದ್ದು ಅದೇ. ಎಲ್ಲೂ ಕೂಡ ಮಾಹಿತಿ ಫಲಕ ಇಲ್ಲ, ಅವರಿಗೆ ಸ್ವತಃ ಶಾಲೆಯವರಿಗೂ ಮಾಹಿತಿ ಇಲ್ಲ. ಅಲ್ಲಲ್ಲ, ಇಲ್ಲಿ ಶಾಲೆಗಳು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ನಾನು ಒಪ್ಪುವುದಿಲ್ಲ. ನಾನು ಒಪ್ಪುವುದಿಲ್ಲ. ಯಾಕಂದ್ರೆ ರೀಸೆಂಟ್ ಬಂದಂತಹ ಒಂದು ಸುತ್ತೋಲೆ ಪ್ರಕಾರ ಈ ಸುತ್ತೋಲೆಯಲ್ಲಿ ಎಲ್ಲ ಶಾಲೆಗಳ ವೆಬ್ಸೈಟ್ ಏನಿದೆ ಅಲ್ಲಿ ಸರ್ಕಾರಕ್ಕೆ ಲಿಂಕ್ ಆಗಿದೆ. ಯಾವುದು ಸುತ್ತೋಲೆ ಬರುತ್ತೆ ಆಟೋಮೆಟಿಕಲಿ ಇನ್ಸ್ಟಿಟ್ಯೂಷನ್ ಬರುತ್ತೆ. ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್, ನಾನು ಇನ್ಸ್ಟಿಟ್ಯೂಷನ್ ನಡೆಸುವುದಿದ್ರೆ ಸರ್ಕಾರದ ನೀತಿ ನಿಯಮಾವಳಿಗಳೇನಿದೆ ಅದರ ಹೆಚ್ಚಾಗಿ ನಾವು ನೋಡೋದಿದ್ರೆ. ಎಸ್ ಸರ್, ಅಂದ್ರೆ ನಾನು ಅವರ ವಿಚಾರಕ್ಕೆ ನಿಮಗೆ ಹೇಳೋದಾದ್ರೆ, ಈಗ ನೀವು ಅಧ್ಯಕ್ಷರು, ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು, 100% ನಾವು ಪ್ರಾಮಾಣಿಕರಾಗಿದ್ದೇವೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ನಿಮ್ಮ ಶಾಲೆ, ನಿಮ್ಮ ಇನ್ಸ್ಟಿಟ್ಯೂಷನ್ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಅಧ್ಯಕ್ಷರಾಗಿ ಓವರ್ ಆಲ್ ಆಗಿ ಹೇಳಿ 100% ನಾವು ಪ್ರಾಮಾಣಿಕವಾಗಿ ಇದ್ದೇವೆ, ಸರ್ಕಾರ ಕೊಟ್ಟಿರುವಂತ ಏನು ಸುತ್ತೋಲೆ ಏನಿದೆ, ಆದೇಶ ಏನಿದೆ, ಇದನ್ನು ಪರಿಪಾಲಿಸ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆಯಾ ಸರ್? ರಕ್ಷಿ ಶೆಟ್ಟಿ ಅವರೇ, ಪ್ರಾರಂಭದಲ್ಲಿ ಡೊನೇಷನ್ ಮಾಫಿಯಾ ಎನ್ನುವಂಥ ಒಂದು ಹೆಡ್ಡಿಂಗ್ ನೀವು ಕೊಟ್ಟಿದ್ದೀರಿ. ಇದು ಇಂಥ ಒಂದು ದೊಡ್ಡ ಹೆಡ್ಡಿಂಗ್ ನಮ್ಮಂಥ ಪಾಪದ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೋಗುವಂಥದ್ದು ಅಲ್ಲ. ನಮ್ಮಲ್ಲಿ ಮಾಫಿಯಾ ಎಂಬುದಿಲ್ಲ, ನಾವು ಅದಕ್ಕೆ ಬದ್ಧ ವಿರೋಧ ಇದ್ದೇವೆ. ಈ ನಿಮ್ಮ ಶಾಲೆ ಎಲ್ಲ ಶಾಲೆಗಳ ಎಲ್ಲ ಸದಸ್ಯರ ಶಾಲೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಒಂದನೇದಾಗಿ ಈ ಕ್ಯಾಪಿಟೇಷನ್ ಫೀಸ್ ಬಗ್ಗೆ ಬಹಳಷ್ಟು ಪೋಸ್ಟರ್ಗಳು ಅಂಟಿಸಿದೆ. ಸಾಧಾರಣ 2009 ಬಂದಂಥ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಸುಪ್ರೀಂ ಕೋರ್ಟಲ್ಲೂ ಅದನ್ನು ನಿಜವಾಗಿ ಅದು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಘೋಷಿಸಿದೆ. ಅದರಲ್ಲೂ ಕೂಡ ಕ್ಯಾಪಿಟೇಷನ್ ಫೀಸ್ ಎನ್ನುವುದನ್ನು ಸಂಪೂರ್ಣವಾಗಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಏನಂದರೆ ಓವರ್ ಆ್ಯಂಡ್ ಅಬೋವ್ ದ ಫೀಸ್, ನಿಮಗೆ ಬೇಕಾದ್ರೆ ಓದಿ ಹೇಳ್ತೇನೆ, ಓವರ್ ಆ್ಯಂಡ್ ಅಬೋವ್ ದ ಫೀಸ್ ಇರುವಂಥ ಕ್ಯಾಪಿಟೇಷನ್ ಫೀಸ್. ಈ ಕ್ಯಾಪಿಟೇಷನ್ ಫೀಸ್ ಎಂಬುದು ಸಾಮಾನ್ಯವಾಗಿ ಇಂದು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಇಲ್ಲ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ನಾನು ನಿನ್ನೆ DC ಆಫೀಸಿನಲ್ಲಿ ಹೇಳಿದ್ದೇನೆ, ಯಾವುದೇ ಶಾಲೆಯಲ್ಲಿ ಕ್ಯಾಪಿಟೇಷನ್ ಫೀಸ್ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಸರಿಯಾದ ಕ್ರಮಗಳು ಕೈಗೊಳ್ಳಿ ಅಂತ ಹೇಳಿದ್ದೇನೆ. ಒಂದು, ನನ್ನ ಇಂಟರಪ್ಷನ್ ಬೇಡ, ಈಗ ನಮ್ಮ ಎರಡನೇದಾಗಿ ಈ ಕ್ಯಾಪಿಟೇಷನ್ ಫೀಸ್ ಅನ್ನುವಂಥದ್ದು ಬರೀ ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ಮಾತ್ರ ಅಲ್ಲ, ಹಿಂದೆ ಒಂದು ಕಾಲದಲ್ಲಿ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿತ್ತು. ನಾನು ವಿಚಾರ ಹೇಳ್ತಾ ಇದ್ದೇನೆ. ನನ್ನ ಮಗ 2004 ಎಂಜಿನಿಯರಿಂಗ್ ಕಾಲೇಜ್ ಇರುವಾಗ ಕ್ಯಾಪಿಟೇಷನ್ ಫೀಸ್ ಇತ್ತು. ನನ್ನ ಮಗಳು 2011 ಎಂಜಿನಿಯರಿಂಗ್ ಕಾಲೇಜ್ ಇರುವಾಗ ಕ್ಯಾಪಿಟೇಷನ್ ಫೀಸ್ ಇಲ್ಲ. ಆಗೇನಾಗಿದೆ ಅಂದರೆ ಈವನ್ ಮ್ಯಾನೇಜ್ಮೆಂಟ್ ಕೋರ್ಟ್ದಲ್ಲಿ ನಮ್ಮ ಗೌರ್ಮೆಂಟ್ ಫೀಸಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ ಅನ್ನುವಂಥ ವಿಚಾರ ಕೂಡ ಎಂಜಿನಿಯರಿಂಗ್ ಕಾಲೇಜುಗಳು ಹೇಳಿದೆ. ಕಾರಣ ಡಿಮಾಂಡ್ ಆ್ಯಂಡ್ ಸಪ್ಲೈ. ಈ ಒಂದು ಕಾಲದ ಕ್ಯಾಪಿಟೇಷನ್ ಫೀಸ್ ಇತ್ತು, ನಂಬರ್ ಆಫ್ ಸ್ಕೂಲ್ಸ್ ಕಮ್ಮಿ ಇದ್ದಾಗ
ಅಲ್ಲಿ ಬೇಡಿಕೆ ಜಾಸ್ತಿ ಇದ್ದಾಗ ಇದೆಲ್ಲ ಇತ್ತೋ ಏನೋ ಅಂತೂ ನಾನು ಡೆಲ್ಲಿಯಲ್ಲಿ ಇದ್ದಾಗ ನೋಡಿದ್ರೆ ಈಗ ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಈಗ ಕ್ಯಾಪಿಟಲ್ ಖಾಸಗಿ ಫೀಸ್ ಶಾಲೆ- ಇಲ್ಲ. ಎರಡನೇದಾಗಿ ಫೀಸಿನ ಶುಲ್ಕದ ಬಗ್ಗೆ ಬರುವಾಗ ಡೊನೇಷನ್ ಅಲ್ಲೇ ಪ್ರಶ್ನೆ ಇರುವಂತದ್ದು ಶುಲ್ಕದ ಬಗ್ಗೆ ಬರುವಾಗ ನಾನು ಹೇಳ್ತೇನೆ. ಅಲ್ಲೇ ಒಂದು ಪ್ರಶ್ನೆಯನ್ನು ಹೇಳ್ತಾನೆ ನಿಮಗೆ. ಸೊ ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ, ನಮ್ಮ ಶಾಲೆಗಳು Capitation ಪ್ರಾಮಾಣಿಕವಾಗಿದ್ದಾವೆ. fees ಇಲ್ಲ. ಸೊ ಮತ್ತೆ ಯಾಕೆ ಮಾಹಿತಿ ಫಲಕ ಹಾಕೋದಕ್ಕೆ ಯಾಕೆ ಲೇಟ್ ಮಾಡಬೇಕು? ಮಾಹಿತಿ ಫಲಕ ಖಂಡಿತವಾಗಿ ಹಾಕಬೇಕು. ಆ ಬಗ್ಗೆ ನಾನು ಸಂಪೂರ್ಣ ನಮಗೆ ಸಮಸ್ಯೆ ಇಲ್ಲ, ನಮಗೆ ಭಯ ಇಲ್ಲ, ಇಲ್ಲ, ನಾವು ಭಯ ಜನರನ್ನ ಇದ್ದು ಲೂಟೋದಿಲ್ಲ ಅಂತ ಆದ್ರೆ ಭಯ ಇದ್ದು ಇದು ಮಾಹಿತಿ ಫಲಕ ಹಾಕದೇ ಇರುವುದಲ್ಲ. ಯಾಕಂದ್ರೆ ನಾವು ಕಲೆಕ್ಟ್ ಮಾಡುತ್ತಿರುವಂತಹ ಫೀಸು ಯಾವ ರೀತಿ ನಮ್ಮ ದಿನೇಶ್ ಹುಲಿಪಾಡಿಯವರು ಹೇಳಿದ್ರ, ಯಾವ ರೀತಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂದಿದ, ಆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರವಾಗಿ ಕರ್ನಾಟಕ ಸರ್ಕಾರದ ಸುತ್ತೋಲೆಗಳ ಪ್ರಕಾರವಾಗಿ ನಾವು ತೆಗೆದುಕೊಳ್ಳುತ್ತಿರುವ ಫೀಸ್ ಇವತ್ತು 1/3 ಸುಪ್ರೀಂ ಕೋರ್ಟ್ ಕೊಟ್ಟ ಜಜ್ಮೆಂಟ್ನ ಪ್ರಕಾರವಾಗಿ ನಾವು ಫೀಸ್ ತೆಗೆದುಕೊಳ್ತಿಲ್ಲ. ಕರ್ನಾಟಕ ಶಿಕ್ಷಣ ಕಾಯ್ದೆ ಪ್ರಕಾರ ಯಾಕಂದ್ರೆ ನಿಮಗೆ ಹೇಗೆ ಎಷ್ಟು ತಗೊಳ್ಳಬಹುದು, ಏನು ಕತೆ ಅನ್ನೋದು ಟೋಟಲ್ ಸ್ಯಾಲರಿ ಪ್ಲಸ್ 30% ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ನಾವು ಇದನ್ನು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಮಿನಿಸ್ಟ್ರಿಗೆ ಎಲ್ಲ ಇದನ್ನು ಈ ಬಗ್ಗೆ ನಾವು ತಿಳಿಸಿದ್ದೇವೆ. ಟೋಟಲ್ ಸ್ಯಾಲರಿ ಪ್ಲಸ್ 30% ಆಫ್ ದ ಟೋಟಲ್ ಸ್ಯಾಲರಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಇದನ್ನು ಈಗ ನಮ್ಮ ಫೀಸ್ ಆಗಿ ತಗೊಳ್ಬಹುದು. ಇವತ್ತಿನ ದಿನಗಳಲ್ಲಿ 500 ಜನ ಇರುವಂತ ಶಾಲೆಯಲ್ಲಿ ನನ್ನ ಶಾಲೆಗೆ BO ನವರು ಒಂದು ಸುತ್ತೋಲೆ ಹೊರಡಿಸಿದ, ನಿಮ್ಮ ಶಾಲೆಯಲ್ಲಿ ಎಷ್ಟು ಸ್ಯಾಲರಿ ಕೊಡ್ತೀರಿ, ನಿಮ್ಮ ಶಾಲೆ ಎಷ್ಟು ಮಕ್ಕಳಿದ್ದಾರೆ, ಕ್ಯಾಲ್ಕುಲೇಷನ್ ನಾವು ಮಾಡಿ ಹೇಳ್ತೇವೆ ಅಂತೇಳಿ ನಮ್ಮ ಶಿಕ್ಷಣಾಧಿಕಾರಿಗಳು ಕೊಟ್ಟಿದ್ದಾರೆ. ನಾವು ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಿಮಗೆ ನಾನು ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತೇನೆ. ನಮ್ಮ ಶಾಲೆಗೆ 30,000 ಫಾರ್ ಹೈಸ್ಕೂಲ್ ಆ್ಯಂಡ್ 13,000 ಫಾರ್ ಪ್ರೈಮರಿ ಸೆಕ್ಷನ್ಗೆ ಫೀಸ್ ಬರ್ತದೆ. ನಾವು 9,000 10,000. ಎಸ್ ಸರ್, ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.